ಉಪ್ಪಳದಲ್ಲಿ 132ನೇ ಉಚಿತ ಫುಟ್ ಪಲ್ಸ್ ಥೆರಪಿ ಶಿಬಿರಕ್ಕೆ ಸಾರ್ವಜನಿಕರಿಂದ ಉತ್ತಮ ಸ್ಪಂದನೆ. യൂണിറ്റി ഹോസ്പിറ്റൽ 4 പതിറ്റാണ്ടുകാലത്തെ വിശ്വസ്ത സേവന പാരമ്പര്യവുമായി അത്യാധുനിക സംവിധാനങ്ങളുമായി യൂണിറ്റി ഹോസ്പിറ്റൽ മംഗലാപുരം. ഫോൺ 0824243155. യൂണിറ്റി ഹോസ്പിറ്റൽ. എക്സ്പെക്ട് ലൈഫ്. ಶ್ರೀ ಅಯ್ಯಪ್ಪ ಸೇವಾ ಸಮಿತಿ, ಅಯ್ಯಪ್ಪ ಮಂದಿರ ಉಪ್ಪಳ ಹಾಗೂ ಕಂಪಾನಿಯೋ ನೆಮ್ಮದಿ ವೆಲ್ನೆಸ್ ಸೆಂಟರ್ ಪುತ್ತೂರು ಇವರ ಜಂಟಿ ಆಶ್ರಯದಲ್ಲಿ ಆಯೋಜಿಸಲಾಗಿದ್ದ 132ನೇ ಉಚಿತ ಫುಟ್ ಪಲ್ಸ್ ಥೆರಪಿ ಶಿಬಿರವು ಯಶಸ್ವಿಯಾಗಿ ಮುಂದುವರಿಯುತ್ತಿದೆ. ಜುಲೈ 2ರಂದು ಆರಂಭಗೊಂಡ ಉಪ್ಪಳದ ಅಯ್ಯಪ್ಪ ಮಂದಿರದ ಸಭಾಂಗಣದಲ್ಲಿ ಪ್ರತಿದಿನ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ನಡೆದ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಉಚಿತ ಥೆರಪಿಯ ಪ್ರಯೋಜನ ಪಡೆದರು. ತರುವಾಯ ಇಂದು ಮಾಹಿತಿ ಶಿಬಿರವನ್ನು ಗುರುಸ್ವಾಮಿಗಳಾದ ಶ್ರೀ ಕುಟ್ಟಿಕೃಷ್ಣ ಸ್ವಾಮಿ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಉಪ್ಪಳದ ಗೌರವಾಧ್ಯಕ್ಷ ಶ್ರೀ UM ಭಾಸ್ಕರ, ಶ್ರೀ ಅಯ್ಯಪ್ಪ ಸೇವಾ ಸಮಿತಿ ಉಪ್ಪಳದ ಕಾರ್ಯದರ್ಶಿ ಶ್ರೀ ಶಿವಾನಂದ ಯು, ಮುಸ್ತಫಾ ಕಡಂಬಾರ್, ಕಂಪಾನಿಯೋ ಸಂಸ್ಥೆಯ ಮುಖ್ಯಸ್ಥರಾದ ಸೀತಾರಾಮ ಶೆಟ್ಟಿ ಉಪಸ್ಥಿತರಿದ್ದರು. ಬಳಿಕ ಶಿಬಿರದಲ್ಲಿ ಮಧುಮೇಹ, ಗ್ಯಾಸ್ಟ್ರಿಕ್, ಥೈರಾಯ್ಡ್ ಸಮಸ್ಯೆ, ವ್ಯಾರಿಕೋಸ್ ವೆನ್ಸ್, ಮಂಡಿ ನೋವು, ಕಾಲು ನೋವು, ಸೊಂಟ ನೋವು, ಸರ್ವಿಕಲ್ ಸ್ಪಾಂಡಿಲೈಟಿಸ್, ಅಸ್ತಮಾ, ಕಣ್ಣು ಹಾಗೂ ಕಿವಿ ಸಂಬಂಧಿತ ತೊಂದರೆಗಳು, ಸೋರಿಯೋಸಿಸ್ ಸೇರಿದಂತೆ ಚರ್ಮದ ಸಮಸ್ಯೆಗಳು, ತೂಕ ಇಳಿಕೆ, ಅರ್ಧ ತಲೆನೋವು, ಪಾದದಲ್ಲಿ ಉರಿ ಮತ್ತು ನೋವು, ಕಾಲು ಮತ್ತು ಮೈ ಜುಮ್ಮು, ಕಾಲು ಮತ್ತು ಮೈ ಬಾವು, ಆನೆಕಾಲು ರೋಗ, ನಿದ್ರಾಹೀನತೆ, ಸಯಾಟಿಕ, ಪಾರ್ಶ್ವವಾಯು, ನಂತರದ ಪುನರ್ವಸತಿ, ದೇಹದ ಸಮತೋಲನ ಸಮಸ್ಯೆ, ಮಹಿಳೆಯರ ಮಾಸಿಕ ಸಮಸ್ಯೆಗಳು, ಸುಟ್ಟ ಗಾಯದ ಕಲೆಗಳು, ಅರ್ಥೈಟಿಸ್, ಕೀಲು ನೋವು ಹಾಗೂ ರಕ್ತಹೀನತೆ ಸೇರಿದಂತೆ ವಿವಿಧ ಆರೋಗ್ಯ ಸಮಸ್ಯೆಗಳ ಕುರಿತು ಮಾರ್ಗದರ್ಶನವನ್ನು ಕಂಪೋನಿಯೋ ಸಂಸ್ಥೆಯ ಮುಖ್ಯಸ್ಥರಾದ ಸೀತಾರಾಮ ಶೆಟ್ಟಿ ತಿಳಿಸಿದರು. ಶಿಬಿರದಲ್ಲಿ ಭಾಗವಹಿಸಿದ ಹಲವರು ಉತ್ತಮ ಸ್ಪಂದನೆ ವ್ಯಕ್ತಪಡಿಸಿದ್ದು ಆರೋಗ್ಯದಲ್ಲಿ ಸುಧಾರಣೆ ಕಂಡಿರುವುದಾಗಿ ತಿಳಿಸಿದರು. ಶಿಬಿರದ ಯಶಸ್ಸಿಗೆ ಸಹಕರಿಸಿದ ಎಲ್ಲಾ ದಾನಿಗಳು, ಸ್ವಯಂ ಸೇವಕರು ಹಾಗೂ ಸಾರ್ವಜನಿಕರಿಗೆ ಆಯೋಜಕರು ಕೃತಜ್ಞತೆ ಸಲ್ಲಿಸಿದರು. ಕಾರ್ಯಕ್ರಮವನ್ನು ನೆಮ್ಮದಿ ವೆಲ್ನೆಸ್ ಸೆಂಟರ್ ಪುತ್ತೂರಿನ ಮಾಲಕರಾದ ಕೆ ಪ್ರಭಾಕರ ಸಾಲ್ಯಾನ್ ಬಾಕಿಲಗುತ್ತು ಅವರು ನಿರ್ವಹಿಸಿದರು. ಯಾಕೆ ನಿದ್ದೆ ಚೆನ್ನಾಗಿ ಬಂತು? ಅರ್ಧ ಗಂಟೆ ಥೆರಪಿ ತಗೊಂಡಾಗ 5 ಕಿಲೋಮೀಟರ್ ವಾಕಿಂಗ್ ಮಾಡಿದಷ್ಟು ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಫಸ್ಟ್ ಚೇಂಜಸ್ ಆಗುವಂಥದ್ದೇ ನಿದ್ದೆ. ನಿದ್ದೆ ಅಂದರೆ ನಿದ್ದೆ ಮಾತ್ರ ಅಲ್ಲ, ನಿದ್ದೆಯಲ್ಲಿ ಏನಾಗ್ತದೆ ಗೊತ್ತಾ ನಿಮಗೆ? ನಿದ್ದೆಯಲ್ಲಿ ಗಾಢ ನಿದ್ದೆ ಹೇಗಿರ್ತದೆ ಹೇಳಿ ನೋಡುವ. ಡೀಪ್ ಸ್ಲೀಪ್. ಕೆಲವರಿಗೆ ಪಕ್ಕದ ಮನೆ ನಾಯಿ ಬೊಗಳಿದಾಗ ಎಚ್ಚರ ಆಗ್ತದೆ, ಇದು ಗಾಢ ನಿದ್ದೆಯಾ? ರಾತ್ರಿ ಸೀರಿಯಲ್ ನೋಡಿಕೊಂಡು ಮಲಗಿರ್ತೀರ, ಬೆಳಗ್ಗೆವರೆಗೆ ಕನಸಲ್ಲಿ ಬರ್ತಾ ಇದ್ರೆ ಗಾಢ ನಿದ್ದೆಯಾ? ಇಲ್ಲ. ಗಾಢ ನಿದ್ದೆ ಹೇಗಿರ್ತದೆ? ನೀವು ರಾತ್ರಿ ಮಲಗಿರೋದು ಗೊತ್ತಿರಬೇಕು, ಮತ್ತೆ ಬೆಳಿಗ್ಗೆ ಹೇಳೋದು ಗೊತ್ತಿರಬೇಕು ಅಷ್ಟೇ. पैनिक अटैक भी नहीं आता, मेंटली भी थोड़ा रिलैक्स है और फिजिकली भी बहुत. ಕಾಲು ನೋವಿತ್ತು, ಈಗ ದೇವರ ಕೃಪದಿಂದ, ಅಲ್ಲನ ಕೃಪದಿಂದ, ಎಲ್ಲರ ಕೃಪದಿಂದ ದಯವಿಟ್ಟು ಸುಮಾರಾಗಿದೆ. ನಾನು ಹೇಳೋದು ನಲ್ಲೇ ಒಂದು ಥೆರಪಿ ಇದು, ಎಲ್ಲರೂ ಬರಬೇಕು, ಎಲ್ಲರೂ ಇದರ ಒಂದು ಪರೀಕ್ಷೆ ಮಾಡಿ ನೋಡಿ, ಒಳ್ಳೆ ರಿಸಲ್ಟ್ ಸಿಗ್ತದೆ ಇದರಲ್ಲಿ. ನಿದ್ರೆ ಬರ್ತಿರ್ಲಿಲ್ಲ, ಈಗ ಒಳ್ಳೆ ನಿದ್ರೆ ಬರ್ತದೆ. ಮತ್ತು ಕಾಲು ಕೈ ಗಂಟೆಲ್ಲ ನೋವಿತ್ತು, ಸ್ವಲ್ಪ ಕಾಲಿನಲ್ಲಿ ಊತಲಾಗಿತ್ತು, ಅದು ಸ್ವಲ್ಪ ಕಡಿಮೆ ಆಗಿದೆ ಈಗ. 6 ದಿವಸ ಆಯಿತು ಬರೋದು. ಇವತ್ತು ಥೆರಪಿ ತಗೊಂಡ್ರೆ ಒಳ್ಳೆ ನಿದ್ದೆ ಬರ್ತದೆ, ಮೈನಾಗಿ ನಿದ್ದೆ ಬರ್ತದೆ ಒಳ್ಳೆ. ಆಮೇಲೆ ಕೈ ಕೂಡ ಹಾಗೆ, ಈಗ ಅದೇ ಇರುವೆ ಹರಿದಾಗ ಆಗ್ತದಲ್ಲ ಅದೆಲ್ಲ ಕಮ್ಮಿ ಆಗಿದೆ. ಕಾಲು ಕೂಡ ಹಾಗೆ